ಕಷ್ಟ ಅಂತ ಏನೂ ಆಗೋದಿಲ್ಲ. ಯಾಕಂದರೆ ವೆಜ್ ಆಪ್ಷನ್ಸಲ್ಲಿ ವೆಜ್ ತಿನ್ನೋರ್ಗು ತುಂಬ ಆಪ್ಷನ್ಸ್ ಇದೆ, ಎಲ್ಲ ತರಕಾರಿ ಸಿಗುತ್ತೆ. ಆ್ಯಂಡ್ ನಮಗೆ ಇಂಡಿಯನ್ ಏನೇನು ಬೇಕು ಮಾತಾಡ್ತಾ ಜಗತ್ತನ್ನೇ ಮರೆತು ಬಿಡ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಊಟ ಆಗಿದ ತಕ್ಷಣ ಹೊರಟು ಬಂದಿದ್ದೀವಿ. ಪಾಯಸ ತಿಂದ್ಬಿಟ್ಟು, ಪಾಯಸ ತಿಂದಿದ್ದು ಕರಗಬೇಕಲ್ವಾ, ಹೇಗಾದರೂ ಕರಗಿಸ್ಬೇಕಲ್ವಾ ಅಷ್ಟೊಂದು ಸ್ವೀಟ್ ತಿಂದ್ಬಿಟ್ಟು, ಅದಕ್ಕೋಸ್ಕರ ಈ ವಾಕ್. ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮಗಿಲ್ಲಿ ಸ್ಯಾಟರ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಗಂಟೆ ಆಯಿತು, ಊಟ ಆಯಿತು. ಊಟ ಆದಮೇಲೆ ಏನೋ ಮಿಸ್ಸಿಂಗ್ ಅಂತ ಅನ್ಸಕ್ಕೆ ಶುರು ಆಯಿತು. ತುಂಬ ದಿನ ಆಯಿತು ನಾವಿಲ್ಲಿ ಏನು ಸ್ವೀಟ್ಸೇ ತಿಂದಿಲ್ಲ, ಪಾಯಸನೂ ಮಾಡಿ ತುಂಬ ದಿನ ಆಯಿತು ಅಂತ ಅನ್ನಿಸ್ತು. ಹಾಗೆ ಮನೆಯಲ್ಲೂ ಏನು ಸ್ವೀಟ್ಸ್ ಇಲ್ಲ ಅಂತ, ಅದಕ್ಕೆ ಒಂದು ಕ್ವಿಕ್ಕಾಗಿ ಇವತ್ತು ನಾನು ಒಂದು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಲೇಟ್ ಆಗಿರೋದ್ರಿಂದ ಇವಾಗ ಬೇಳೆ ಬೇಯಿಸ್ಕೊಂಡೆಲ್ಲ ಕೂತ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅವಲಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ತುಂಬ ಚೆನ್ನಾಗಿರುತ್ತೆ. ನಾವು ಹೆಂಗೆ ಅಕ್ಕಿ ಪಾಯಸ ಮಾಡ್ತೀವಿ ಹಾಗೆ ಅವಲಕ್ಕಿ ಪಾಯಸನೂ ತುಂಬ ಚೆನ್ನಾಗಾಗುತ್ತೆ. ನೀವು ಇಲ್ಲಿ ತನಕ ಮಾಡಿಲ್ಲ ಅಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನೀವು ತುಂಬಾ ಇಷ್ಟಪಡ್ತೀರಾ. ಸೊ ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ, ಇದು ಪೇಪರ್ ಅವಲಕ್ಕಿ ಅಲ್ಲ, ದಪ್ಪ ಅವಲಕ್ಕಿ. ಸ್ವಲ್ಪ 1 ಕಪ್ ಅಷ್ಟೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನಮ್ಗೆ ಒಂದ್ಸರಿ ತಿನ್ನೋಕ್ಕಾಗೋ ಅಷ್ಟೇ. ಯಾಕಂದರೆ ಇವಾಗ ನಮ್ಮ ಮನೇಲಿ ಪಾಯಸ ತಿನ್ನೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಅವನು ನನ್ನ ಮಗ ತಿನ್ನೋದೇ ಇಲ್ಲ, ಅವನಿಗೆ ಸ್ವೀಟ್ ಇಷ್ಟ ಇಲ್ಲ. ಸೊ ಹಂಗಾಗಿ ಅವನು ಸ್ವಲ್ಪನೂ ಬಾಯಿಗೆ ಹಾಕೋದಿಲ್ಲ. ಸೊ ನಮಗೋಸ್ಕರ, ನಮ್ಮಿಬ್ಬರಿಗೋಸ್ಕರ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದೀನಿ. ಜಸ್ಟ್ 1 ಕಪ್ ಅಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಈ ಥರ ತೊಳ್ಕೊಂಬಿಡಿ. ಜಸ್ಟ್ ಒಂದು ಸ್ವಲ್ಪ ಅದನ್ನು ರಿನ್ಸ್ ಮಾಡಿಬಿಟ್ಟು ತೆಗೆದಿಟ್ಬಿಡಿ. ಸೊ ಈ ಥರ ಒಂದು ಸ್ವಲ್ಪ ಅದನ್ನು ನೆನೆ ಹಾಕಿಟ್ಬಿಡಿ, ಸ್ವಲ್ಪ ಸೈಜಲ್ಲಿ ಅವಾಗ ದೊಡ್ಡದಾಗುತ್ತೆ ಅದು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಹಾಲು ತೊಗೊತಾ ಇದ್ದೀನಿ, ಒಂದು 2 ಕಪ್, ಈ ಕಪ್ ಸೈಜಲ್ಲಿ. ಈ ಥರ ಇಲ್ಲಿ ಕೆನಡಾದಲ್ಲಿ ಇದೇ ಥರ ಸಿಗೋದು. ಈ ಥರ ಪ್ಲಾಸ್ಟಿಕಲ್ಲಿ ಬರುತ್ತೆ ಹಾಲು. ಇದು 1 ಲೀಟ್ರದ್ದು ಹಾಲಿದು. ಅದನ್ನು ಈ ಥರ ಜಗ್ಗಲ್ಲೇ ಹಾಕಿಟ್ಕೊಂಡಿರೋದು. ಎಲ್ಲರ ಮನೆಯೂ ಇದೇ ಥರ ಒಂದು ಜಗ್ಗಿರುತ್ತೆ ಇಲ್ಲಿ. ಸೊ 2 ಕಪ್ ಅಷ್ಟು ಹಾಲು ತೊಗೊತಾ ಇದ್ದೀನಿ ಇದರಲ್ಲಿ. ಸೊ ಈ ಥರ ಹಾಲು ತೊಗೊಂಡ್ಬಿಟ್ಟು ಇವಾಗ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ. ಅದು ಕುದಿಲಿ ಚೆನ್ನಾಗಿ, ಅದ್ರ ಮೇಲೆ ಕೆನೆ ಫಾರ್ಮ್ ಆಗೋ ತನಕ ಚೆನ್ನಾಗಿ ಕುದಿಸಿ, ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಲನ್ನು ಚೆನ್ನಾಗಿ ಕುದಿಸಿ, ಅದಾದಮೇಲೆ ನಾವು ಆ ಅವಲಕ್ಕಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಸೊ ಹಾಲು ಕುದೀತಾ ಇದೆ, ಅದೊಂದು ಸ್ವಲ್ಪ ಕುದಿಲಿ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕು. ಏನು ಅಂದರೆ, ನನಗೆ ತುಂಬ ಜನ ನೀವು ಕೇಳಿದ್ರಿ, ನೀವಿಲ್ಲಿ ವೆಜಿಟೇರಿಯನ್ ಅಂತೀರಾ, ಎಗ್ಗು ತಿನ್ನೋದಿಲ್ಲ ಅಂತ ಹೇಳ್ತೀರಾ, ಹೆಂಗೆ ಸರ್ವೈವ್ ಆಗ್ತೀರಾ ಫಾರಿನ್ ಕಂಟ್ರಿನಲ್ಲಿ, ಕಷ್ಟ ಆಗೋದಿಲ್ವಾ ಅಂತ ತುಂಬ ಜನ ಕೇಳಿದ್ರಿ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಇದು ಒಂಥರ ಫಾರಿನ್ ಅಂದರೆ ಒಂಥರ ಇಲ್ಲೆಲ್ಲ ಜಾಸ್ತಿ ಮೀಟ್ ಪ್ರಾಡಕ್ಟ್ಸೇ ಜಾಸ್ತಿ, ಆ ಥರದ್ದೆಲ್ಲ ತುಂಬ ಇದೆ. ಬಟ್ ಕಷ್ಟ ಅಂತ ಏನೂ ಆಗೋದಿಲ್ಲ. ಯಾಕಂದರೆ ವೆಜ್ ಆಪ್ಷನ್ಸಲ್ಲಿ ವೆಜ್ ತಿನ್ನೋರ್ಗು ತುಂಬ ಆಪ್ಷನ್ಸ್ ಇದೆ, ಎಲ್ಲ ತರಕಾರಿ ಸಿಗುತ್ತೆ. ಆ್ಯಂಡ್ ನಮಗೆ ಇಂಡಿಯನ್ ಏನೇನು ಬೇಕು, ನಾನು ಮಾತಾಡ್ತಾ ಜಗತ್ತನ್ನೇ ಮರೆತು ಬಿಡ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲಿ ಅದನ್ನ ಜೋರಲ್ಲಿ ಇಟ್ಬಿಟ್ಟಿದ್ದೆ, ಹೈಯಲ್ಲಿ ಇಟ್ಬಿಟ್ಟಿದ್ದೆ ಫ್ಲೇಮು, ಗೊತ್ತೇ ಆಗಿಲ್ಲ ನನಗೆ. ಅದು ಮೇಲ್ ಬಂದು ಚೆಲ್ಲಿ ಹೋಗ್ಬಿಡ್ತು. ಮತ್ತೆ ಇಟ್ಟಿದ್ದೀನಿ ಇವಾಗ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಎಲ್ಲ ತರಕಾರಿ ಆಗಿರ್ಬೋದು, ಗ್ರಾಸರೀಸ್ ಇಂಡಿಯನ್ ಸ್ಟೋರ್ಸೇ ಇರುತ್ತೆ. ಸೊ ಹಂಗಾಗಿ ಏನು ಕಷ್ಟ ಅಂತ ಏನು ಅನ್ಸಲ್ಲ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ಇಲ್ಲಿ ಸ್ಟೂಡೆಂಟ್ಸ್ ಬಂದಾಗ ಯಾವ ಥರ ಸರ್ವೈವ್ ಆಗ್ತಾರೆ, ಅವ್ರಿಗೆ ಹೆಂಗೆ ಫುಡ್ ಎಲ್ಲ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿ ಟಿಫಿನ್ ಸರ್ವಿಸಸ್ ಅಂತ ಇರುತ್ತೆ. ಅಂದರೆ ತುಂಬ ಜನ ಇಂಡಿಯನ್ಸೇ ಒಂದು ಟಿಫಿನ್ ಸರ್ವಿಸ್ ಇಟ್ಕೊಂಡಿರ್ತಾರೆ. ಅವ್ರು ಡೋರ್ ಸ್ಟೆಪ್ಗೆ ಎಲ್ಲ ಡೆಲಿವರ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ತುಂಬ ಜನ ಆಪ್ಟ್ ಮಾಡ್ಕೊಂಡಿರ್ತಾರೆ, ಅಂಥ ಆಪ್ಷನ್ಗಳನ್ನು ತಗೊಂಡಿರ್ತಾರೆ ತುಂಬ ಜನ. ಸೊ ಆಮೇಲೆ ಈ ಸ್ಟೂಡೆಂಟ್ಸ್ ಎಲ್ಲ ರೂಮಲ್ಲಿ ಜೊತೆಗೆ ಇರೋದ್ರಿಂದ ಒಂದು 4-5 ಜನ ಫ್ರೆಂಡ್ಸ್ ಇರ್ತಾರೆ, ಜೊತೆಗೆ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಕಷ್ಟ ಅಂತ ಅನ್ಸೋದಿಲ್ಲ, ಎಲ್ಲರೂ ಕುಕ್ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ಎಲ್ಲ ಬಂದಾಗ ಅವರು ಕುಕಿಂಗ್ ಮಾಡೋಕ್ಕೆ ಆರಾಮಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಇದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಫಾರಿನ್ ಕಂಟ್ರಿ ಬಂದಾಗ ಏನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಎಲ್ಲ ಪ್ರಾಡಕ್ಟ್ ಸಿಗೋದ್ರಿಂದ ಆರಾಮಾಗಿ ಸರ್ವೈವ್ ಆಗ್ಬೋದು. ಸೊ ಇವಾಗ ನೋಡಿ, ಇದು ಹಾಲು ನಂದು ಕುದ್ದು ಒಂದು ಸ್ವಲ್ಪ ಇದು ಕೆನೆ ಎಲ್ಲ ಬಂದ್ಬಿಟ್ಟಿದೆ, ಒಂದು ಸ್ವಲ್ಪ ತಿಕ್ಕಾಗಿದೆ. ಇಟ್ಟಿದ್ದು ಹಾಲು ಕಮ್ಮಿ ಆಗಿ ಒಂದು ಸ್ವಲ್ಪ ತಿಕ್ಕಾಗಿದೆ. ಇವಾಗ ಇದಕ್ಕೆ ನಾನು ಈ ಅವಲಕ್ಕಿನ ಹಾಕೊಂಡ್ಬಿಡ್ತೀನಿ. ಇದು ಹಾಕಿದ್ಮೇಲೆ ಇದು ಇನ್ನೂ ಚೆನ್ನಾಗಾಗುತ್ತೆ. ಇನ್ನೂ ಸ್ವಲ್ಪ ತಿಕ್ಕಾಗಿ ಪಾಯಸ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅದೇ ಥರ ಟರ್ನ್ ಆಗುತ್ತೆ. ಇದಕ್ಕೆ ನಾನು ಈ ಪಾಯಸಕ್ಕೆ ನಾನು ಸಕ್ಕರೆ ಹಾಕ್ತಾ ಇಲ್ಲ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಅಂತ ಏನು ಸಿಗುತ್ತೆ ಅದನ್ನು ಹಾಕ್ತಾ ಇದ್ದೀನಿ. ಸ್ವೀಟ್ ಅಂಡ್ ಕಂಡೆನ್ಸ್ಡ್ ಮಿಲ್ಕ್, ಇದು ಸ್ವೀಟ್ ಇರುತ್ತೆ. ಆ್ಯಂಡ್ ಇದನ್ನು ಹಾಕಿದ್ರೂ ಅದೊಂಥರ ತಿಕ್ಕಾಗಿ ಒಂಥರ ರಿಚ್ ಆಗಿ ಬರುತ್ತೆ ಪಾಯಸ. ಸೊ ಅದಕ್ಕೋಸ್ಕರ ನಾನು ಶುಗರ್ ಸ್ಕಿಪ್ ಮಾಡಿಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇದು ಸಿಗ್ತಾ ಇಲ್ಲ ಅಂದರೆ ನೀವು ಖಂಡಿತ ಶುಗರೇ ಹಾಕೋಬೋದು, ಸಕ್ಕರೆನೇ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನೊಂದು ಸ್ವಲ್ಪ ಅದು ರಿಚ್ ಆಗಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದು ಬಾಟ್ಲ್ ಓಪನರು. ಈ ಥರ ಟಿನ್ ಎಲ್ಲ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ.
ಇದು ಇವಾಗ ಒಂದು 4-5 ಸ್ಪೂನಷ್ಟು ಹಾಕ್ತೀನಿ. ಇದನ್ನು ಹಾಕಿದ್ರೆ ನಾನು ಬೇರೆ ಸಕ್ಕರೆ ಹಾಕೋದಿಲ್ಲ, ಯಾಕಂದರೆ ಇದು ಸ್ವೀಟ್ ಆ್ಯಂಡ್ ಕಂಡೆನ್ಸ್ ಮಿಲ್ಕ್, ತುಂಬ ಸ್ವೀಟ್ ಇರುತ್ತೆ ಇದು. ಸೊ ಹಂಗಾಗಿ ಇದನ್ನು ಹಾಕಿಬಿಟ್ಟು ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಸ್ವೀಟ್ ನೋಡ್ಕೊಂಬಿಟ್ಟು ಆಮೇಲೆ ಮತ್ತೆ ಬೇಕು ಅಂದರೆ ಮತ್ತೆ ಹಾಕ್ಕೊತೀನಿ. ಇವಾಗ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನೊಂದು 5 ಸ್ಪೂನಷ್ಟು ಈ ಕಂಡೆನ್ಸ್ ಮಿಲ್ಕ್ ಹಾಕಿದೆ. ಪರ್ಫೆಕ್ಟ್ ಸ್ವೀಟ್ ಆಗಿದೆ, ಅದು ಕರೆಕ್ಟಾಗಿದೆ ಸ್ವೀಟು. ಇನ್ನು ಅದಕ್ಕೆ ಎಕ್ಸ್ಟ್ರಾ ಸಕ್ಕರೆನೂ ಬೇಡ, ಏನೂ ಬೇಡ, ಕರೆಕ್ಟಾಗಿದೆ ಅದು. ಆ್ಯಂಡ್ ಇದಕ್ಕೆ ಜೊತೆಗೆ ನಾನೊಂದು ಸ್ವಲ್ಪ ಇಲ್ಲಿ ಏಲಕ್ಕಿ ಪುಡಿನೂ ಹಾಕ್ಕೊಂಡ್ಬಿಡ್ತೀನಿ. ನಿಮ್ಗೆ ಗೊತ್ತೇ ಇದೆ, ಏಲಕ್ಕಿ ಪುಡಿ ಇಲ್ಲದೆ ಯಾವ ಪಾಯಸನೂ ಕಂಪ್ಲೀಟ್ ಆಗಲ್ಲ. ಸೊ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದು ಇನ್ನೂ ಒಂದು 5 ನಿಮಿಷ ಹಿಂಗೆ ಕುದ್ದು ಬಿಟ್ಟರೆ ಆಮೇಲೆ ಒಳ್ಳೆ ಪಾಯಸ ಥರನೇ ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ ಆಫ್ ಮಾಡ್ಕೊಂಡ್ಬಿಡ್ಬೋದು. ಸೊ ನಮ್ಮ ಕ್ವಿಕ್ ಅವಲಕ್ಕಿ ಪಾಯಸ ರೆಡಿ ಆಯಿತು. ಆ್ಯಂಡ್ ಇದನ್ನು ಇವತ್ತು ಟೇಸ್ಟ್ ಮಾಡೋಕ್ಕೆ ನಾನೇ ಮಾಡಬೇಕಷ್ಟೇ, ಯಾಕಂದರೆ ನಮ್ಮ ಇವ್ರಿಗೆ ಆಗೋದಿಲ್ಲ ಇದು. ಫ್ರೆಂಡ್ಸ್, ತಿಂತೀಯ ಪಾಯಸ? ಯಾಕೆ? ಎಷ್ಟು ಚೆನ್ನಾಗಿದೆ, ತಿಂದು ನೋಡಿದ್ರೆ ನೀನು ಇನ್ನೂ ಬೇಕು ಅಂತ ಹೇಳ್ತೀಯ ಗೊತ್ತಾ? ಒಂದು ಸ್ಪೂನ್ ಒಂದು ಸ್ವಲ್ಪ ತಿಂದು ನೋಡ್ತೀಯಾ? ಇಲ್ಲ, ಸ್ವಲ್ಪ ಪ್ಲೀಸ್. ಇಲ್ಲ ಪ್ಲೀಸ್. ಇದೇ ಕತೆ ನಮ್ಮನೇಲಿ. ಸ್ವೀಟ್ ಮಾಡಿದ್ರೆ, ಪಾಯಸ ಮಾಡಿದ್ರೆ ಅಥವಾ ಏನೇ ಸ್ವೀಟ್ ಮಾಡಿದ್ರು ಇದೇ ಕತೆ ನಮ್ಮನೇಲಿ. ನನಗೆ ಬೇಡಪ್ಪ, ನಾನು ತಿನ್ನೋದಿಲ್ಲಪ್ಪ ಅಂತಾನೆ ಬರೋದು ಈ ಚೋಟಾ ಚಾಂಪಿಯನ್ ಬಾಯಿಂದ. ಸೊ ನಮ್ಮನೇಲಿ ಪಾಯಸ ಮಾಡಿದ್ರೆ ನಾನು ಇವರು ಅಷ್ಟೇ ತಿನ್ನೋರು. ಸೊ ಹಂಗಾಗಿ ಇವಾಗ ನಾನೇ ಟೇಸ್ಟ್ ಮಾಡಿ ತೋರಿಸ್ತೀನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ, ನಿಜವಾಗ್ಲೂ ಹೇಳ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಅಕ್ಕಿ ಪಾಯಸ ನಿಮಗೆ ಇಷ್ಟ ಆಗುತ್ತೆ, ಅಕ್ಕಿ ಪಾಯಸ ಮಾಡ್ತೀವಲ್ವ, ಹಾಗೆ ಅದಿಷ್ಟ ಆಗುತ್ತೆ ಅಂದರೆ ನಿಮ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ತುಂಬ ರಿಚ್ ಆಗುತ್ತೆ. ಆ್ಯಂಡ್ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಒಂಥರ ರಿಚ್ ಆಗಿ ಬರುತ್ತೆ ಪಾಯಸನು ಸಕ್ಕರೆಗಿಂತನೂ. ಸೊ ಅದಿದ್ರೆ ಅದನ್ನು ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ. ಇಲ್ಲ ಅಂದರೆ ಸಕ್ಕರೆ ಹಾಕೊಂಡೇ ಮಾಡಿ, ಅದೂ ಚೆನ್ನಾಗಿರುತ್ತೆ. ಇಲ್ಲೊಬ್ರು ಮಲಗಿದ್ದಾರೆ. ಇಲ್ಲ ಅಂದ್ರೆ ಇವರು ಈ ತರ ಮಲಗೋ ಪಾರ್ಟಿನೇ ಅಲ್ಲ, ಸುಮ್ಮನೆ ಮಧ್ಯಾಹ್ನ ಊಟ ಬಿಟ್ಟು ಬಾ ಮಲ್ಗೋಣ ಅಂತ ಹೇಳಿದ್ರೆ ಮಲ್ಗೋ ಆಸಾಮಿನೇ ಅಲ್ಲ ಇವರು. ಇವತ್ತೇನಕ್ಕೆ ಈ ತರ ಮಲಗಿದ್ದಾರೆ ಅಂದ್ರೆ ಅದಕ್ಕೆ ರೀಸನ್ನು ಇಲ್ಲಿ ಕಾಣಿಸ್ತಾ ಇರೋ ಫ್ಯಾನು. ನಿಜ ಹೇಳ್ತಾ ಇದ್ದೀನಿ, ನಾವು ಇಲ್ಲಿ ಬಂದು ಆಲ್ಮೋಸ್ಟ್ 1 year ಆಗ್ತಾ ಬಂತು. ನಾವು ಇಲ್ಲೆಲ್ಲೂ ಫ್ಯಾನೇ ನೋಡಿರಲಿಲ್ಲ. ಇಲ್ಲಿ ಸೀಲಿಂಗ್ ಫ್ಯಾನ್ ಅಂತೂ ಇರೋದೇ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ಬೇರೆ ಈ ಥರ ಫ್ಯಾನ್ಗಳು ಇಲ್ಲೆಲ್ಲೂ ಇರೋದಿಲ್ಲ, ಯಾಕಂದರೆ ಸ್ವಲ್ಪ ಚಳಿ ಕಂಡ್ರೆ ಜಾಸ್ತಿ ಫ್ಯಾನ್ ಅವಶ್ಯಕತೆ ಇಲ್ಲ ಅಂತ. ಸೊ ಹೋದ್ಸರಿ ನಾವು ತರಿಸಿರ್ಲಿಲ್ಲ, ಹೋದ್ಸರಿ ಸಮ್ಮರ್ಗೆ. ಈ ಸರಿ ಸಮ್ಮರ್ಗೆ ಸ್ವಲ್ಪ ಶೆಕೆ ಫೀಲ್ ಆಗ್ತಾ ಇದೆ ಇವಾಗ. ಸೊ ಅದಕ್ಕೋಸ್ಕರ ಒಂದು ಫ್ಯಾನ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇವನಿಗೆ 1 ವರ್ಷದಿಂದ ಫ್ಯಾನ್ ನೋಡಿದ್ರೆ ಅವನಿಗೆ ಇದೊಂಥರ ಏನೋ ಒಂದು ಮಾಣಿಕ್ಯ ಸಿಕ್ಕಿರೋ ಥರ ಆಗ್ಬಿಟ್ಟಿದೆ ಫ್ಯಾನ್ ಬಂದಿರೋದು. ಒಂದು ಸ್ವಲ್ಪ ಶೆಕೆ, ಒಂದು ಸ್ವಲ್ಪ ಬೇವ್ರಕ್ಕೆ ಶುರು ಆಯಿತು ಅಂದರೆ ಸಾಕು, ಹೋಗ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಕೂತ್ಕೊಂಡು ಮಲ್ಕೊಂಡು ಮಜಾ ಮಾಡ್ತಾ ಇರ್ತಾನೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ನಿಮ್ಮ ಪ್ರತಿ ವ್ಲಾಗಲ್ಲೂ ನಿಮ್ಮ ಮಗನ ಇನ್ಕ್ಲೂಡ್ ಮಾಡಿ ಅವನ ಮಸ್ತಿ ನೋಡೋಕ್ಕೋಸ್ಕರ ನಾವು ವ್ಲಾಗ್ ನೋಡೋದು ಅಂತೆಲ್ಲ ತುಂಬ ಜನ ಹೇಳಿದ್ದೀರಾ. ಅದಕ್ಕೋಸ್ಕರ ಇವತ್ತು ಅವನ ಹತ್ರನೇ ಕೇಳಿದೆ, ನೀನು ಈ ಥರ ಎಲ್ಲ ಹೇಳಿದಾರೆ ನಿನಗೆ, ಏನು ಮಾಡ್ತೀಯಾ, ಏನು ನಿನ್ನ ಟ್ಯಾಲೆಂಟ್ ಏನಿದೆ ತೋರಿಸು ಅಂತ. ಏನು ಮಾಡ್ತೀಯಾ ರೇಯನ್ಸ್? ಏನು ಮಾಡ್ತೀಯಾ, ಏನು ಹೇಳ್ತೀಯಾ? ABCD. ಓಕೆ, ABCD ಸಾಂಗ್ ಹೇಳ್ತಾನಂತೆ, ಹೇಳಿ. ABCD EFG HIJK LMNOP QRS TUV WX YNG. Now I know my ABC. Next time I'm to sing with me. ಮುಗೀತಲ್ಲಿಗೆ ಅಷ್ಟೇ. ಆ್ಯಂಡ್ ಇವತ್ತು ಆಫ್ಟರ್ ತುಂಬ ದಿನ ಆದಮೇಲೆ ಒಂದು ರೌಂಡ್ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವನಿಗೆ ಸೈಕಲ್ ತೊಗೊಂಡಾಗಿಂದ ಇವನು ಮನೆಯಲ್ಲೇ ಸೈಕಲ್ ಬಿಡ್ತಾ ಇದ್ದಾನೆ. ಒಂದ್ಸರಿನೂ ಕರೆಕ್ಟಾಗಿ ಕೆಳಗಡೆ ಹೋಗಿಬಿಟ್ಟು ಆರಾಮಾಗಿ ಸೈಕಲ್ ಬಿಡೋಕ್ಕೆ ಇದೇ ಆಗಿಲ್ಲ, ಟೈಮೇ ಆಗಿಲ್ಲ. ಟೈಮ್ ಜೊತೆಗೆ ನಾವು ಒಂದು ಸ್ವಲ್ಪ ಹೆದರ್ಕೊಂಡು ಬೇಡ ಏನಕ್ಕೆ ರಿಸ್ಕ್ ಅಂತ ಮನೆಯಲ್ಲೇ ಕೂತಿದ್ವಿ. ಬಟ್ ಇವಾಗ ಒಂದು ಸ್ವಲ್ಪ ಸಿಚುವೇಶನ್ ಬೆಟರ್ ಇರೋದ್ರಿಂದ ಇಲ್ಲಿ ಎಲ್ಲರೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಇಲ್ಲಿ ಟೆಂಪ್ರೇಚರ್ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಆಗಿದೆ ಆ್ಯಂಡ್ ಚೆನ್ನಾಗಿದೆ ಟೆಂಪ್ರೇಚರು. ಸೊ ಹಾಗಾಗಿ ಇವತ್ತು ಹೋಗೋಣ ಒಂದು ರೌಂಡ್ ಕೆಳಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಬನ್ನಿ ನಮ್ಮ ಜೊತೆ.
ನಾವು ಬಂದ್ವಿ ಕೆಳಗಡೆ. ನಾವು ಬಂದ ಮೇಲೆ ಆ್ಯಕ್ಚುಲಿ ಇಲ್ಲಿ ಒಂದು 4-5 ಪೊಲೀಸ್ ಕಾರ್ ಹೋಯಿತು. ನಮ್ಗೆ ಭಯ ಆಗೋಕ್ಕೆ ಶುರು ಆಯಿತು. ಎಲ್ಲ ಓಡಾಡ್ತಾ ಇದ್ದಾರೆ ಅಂತ ಓಡ್ಸಕ್ಕೆ ಬಂದ್ರೇನೋ ಪೊಲೀಸವರು ಅಂತ. ಬಟ್ ಅಲ್ಲೇನೋ ಬೇರೆ ಏನೋ ಆಗಿದೆ ಅಂತ ಅನಿಸುತ್ತೆ. ನಾವು ಸುಮ್ಮನೆ ಎದ್ಕೊಂಡ್ವಿ ಒಂದ್ಸರಿ. ಸೊ ಬೈತಾರೆ ಅನಿಸುತ್ತೆ, ನಾವು ಹೊರಗಡೆ ಬಂದಿದ್ದೀವಿ ಅಂತ. ಆ ಥರ ಎಲ್ಲ ಏನೂ ಸೀನ್ ಇಲ್ಲ ಇಲ್ಲಿ. ಸೊ ಆ ಥರ ಅಂದ್ಕೊಂಡ್ವಿ ನಾವು. ಬಟ್ ಏನೋ ಬೇರೆ ಏನೋ ಆಗಿದೆ ಅನಿಸುತ್ತೆ ಅಲ್ಲಿ. ಸೊ ಹಂಗಾಗಿ ಒಂದು 4-5 ಪೊಲೀಸ್ ಕಾರ್ ಹೋಯಿತು. ಏನಂತ ನಮಗೂ ಗೊತ್ತಿಲ್ಲ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇವತ್ತು ಎಷ್ಟು ಚೆನ್ನಾಗಿದೆ ಟೆಂಪ್ರೇಚರ್ ಅಂದರೆ. ನಿನ್ನೆ ಆ್ಯಕ್ಚುಲಿ ಒಂದು 6-7 ಆ ಥರ ಇತ್ತು. ಇವತ್ತು ಆಲ್ಮೋಸ್ಟ್ ಸಡನ್ನಾಗಿ 17-18 ತನಕ ಇದೆ ಟೆಂಪ್ರೇಚರು. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಇದ್ದಾರೆ ಇವಾಗ. ಸೈಕಲ್ ಹೊಡಿತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಈವನ್ ಈ ಫ್ಲವರ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಸೇವಂತಿಗೆ ಅಂತ ನಾವೇನು ಹೇಳ್ತೀವಿ, ಸೇವಂತಿಗೆ ಇಂಡಿಯಾದಲ್ಲಿ ನಾವು ಸೇವಂತಿಗೆ ಅಂತ ಹೇಳ್ತೀವಿ. ಇದಕ್ಕೆ ರಾಶಿ ಇದೆ ಇಲ್ಲಿ ಯಾರೂ ಅದನ್ನು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ವೇಸ್ಟ್ ಆಗುತ್ತೆ. ಬಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಗ್ರೀನಲ್ಲಿ ಆ ಯೆಲ್ಲೋ ಕಲರ್ ಕಾಣಿಸ್ತಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ನನ್ನ ನೋಡ್ಬಿಟ್ಟು, ಇವಳು ಏನಕ್ಕೆ ಇಷ್ಟು ಖುಷಿಯಾಗಿದ್ದಾಳೆ ಇವಳು. ಒಂದು ನಿಮಗೆ ಐಡಿಯಾ ಇಲ್ಲ ಇಲ್ಲಿ ಸನ್ಗೋಸ್ಕರ ಜನ ಎಷ್ಟು ಕಾಯ್ತಾರೆ ಅಂತ, ಒಂದು ಬಿಸಿಲಿಗೆ. ಯಾಕಂದರೆ ಅಷ್ಟು ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಈ ಬಿಸಿಲಿಗೋಸ್ಕರ ಇಲ್ಲಿ ಜನ ಎಷ್ಟು ಕಾಯ್ತಾರೆ ಅನ್ನೋ ಐಡಿಯಾನೇ ಇಲ್ಲ ನಿಮಗೆ. ಸೊ ಈ ಬಿಸಿಲು ನೋಡಿದ ತಕ್ಷಣ ಆಗೋ ಖುಷಿನೇ ಬೇರೆ. ಮೈ ಮೇಲೆ ಬಿಸಿಲು ಬೀಳ್ದೆ ಇವಾಗ ಒಂದೇ ಸರಿ ಬಿಸಿಲು ಬಂದಾಗ ನಮಗೆ ಆಗೋ ಒಂದು ಖುಷಿನೇ ಬೇರೆ. ಅದಕ್ಕೋಸ್ಕರ ಈ ಖುಷಿ ಇಷ್ಟೊಂದು. ಊಟ ಆಗಿದ ತಕ್ಷಣ ಹೊರಟು ಬಂದಿದ್ದೀವಿ. ಪಾಯಸ ತಿಂದ್ಬಿಟ್ಟು, ಪಾಯಸ ತಿಂದಿದ್ದು ಕರಗಬೇಕಲ್ವಾ, ಹೇಗಾದರೂ ಕರಗಿಸ್ಬೇಕಲ್ವಾ ಅಷ್ಟೊಂದು ಸ್ವೀಟ್ ತಿಂದ್ಬಿಟ್ಟು. ಅದಕ್ಕೋಸ್ಕರ ಈ ವಾಕ್ ಇದೊಂದು 4 ಕಿಲೋಮೀಟ್ರ್ ಮುಂದೆ ಹೋಗುತ್ತೆ. ನಾವೀಗ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಶಾರ್ಟ್ ವೀಕೆಂಡ್ ವ್ಲಾಗ್. ನಿಮ್ಮೆಲ್ಲರಿಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಮುಂದೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಏನ್ರಿ ಅಂಶ್ ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು. ಬಾಯ್.